ನಮ್ಮ ಕಟಪಾಡಿ ಸಿನಿಮಾ ಕಟಪಾಡಿ ಕಟ್ಟಪ್ಪ ಸಿನಿಮಾದ ಬಗ್ಗೆ ಪಾತ್ರಂತ ಅಂಚನೆ ಈ ಸಿನಿಮಾ ಸ್ಟಾರ್ಟಿಂಗ್ ಏಪ ಮುಹೂರ್ತಾಂಡ ಆ ಟೈಮ್ ಪೋಸ್ಟರ್ ರಿಲೀಸ್ ಆಯ್ನಂಚಿನ ಸಂದರ್ಭ ಶಿವರಾಜ್ ಕುಮಾರ್ ಸರ್ ಬರ್ಪೇರು ಅವತ್ತಂದೆ ನಮ್ಮ ಈ ಸಿನಿಮಾದ ಒಂಜಿ ಆಡಿಯೋ ರಿಲೀಸ್ ಸಂದರ್ಭ ಸುದೀಪ್ ಬತ್ತದ ಆಡಿಯೋ ರಿಲೀಸ್ ಮಲ್ಪೇರು ಇಂಚಿ ಒಂಜಿ ಸ್ಪೆಷಾಲಿಟಿ ಇತ್ತಿನಂಚಿನ ಕಟಪಾಡಿ ಕಟ್ಟಪ್ಪ ಸಿನಿಮಾದ ಬಗ್ಗೆ ನಲ್ಲಾತ ಪಾತರಂಡು ಎಸ್ ವಿಜಯ್ ಕುಮಾರ್ ಕೋಡಿಯಲ್ ಬೈಲ್ ಸರ್ ಇಂಚಿನ ಪೂರ ಸ್ಪೆಷಾಲಿಟಿ ಇತ್ತಿನ ಮೂವಿ ಇತ್ತೆ ಜನಕ್ಲಿಗೆ ಎಂಚ ರೀಚ್ ಆವಪ್ಪನ್ಲೆ ಸಿನಿಮಾ ರಿಲೀಸ್ ಆಯ್ಬೇಕನೆ ಎಂಚ ರೀಚ್ ಆವ ನಮ್ಮನಲ್ಲಿ ಬಟ್ ರೀಚ್ ಆವ್ ಎಡ್ಡೆ ರೀಚ್ ಆವ್ ಎಸ್ ರಾಜೇಶ್ ಬ್ರಹ್ಮ ಅವ್ರು ಸರ್ ಫಸ್ಟ್ ಗೆ ನಾನು ಹೇಳ್ದೆ ಶಿವರಾಜ್ ಕುಮಾರ್ ಅವರು ಬರ್ತಾರೆ ಪೋಸ್ಟರ್ ರಿಲೀಸ್ ಮಾಡ್ತಾರೆ ಆದ್ರೆ ಆ ಸಂದರ್ಭ ನಿರ್ದೇಶಕನ ಹೆಸರು ಬೇರೆ ಕೇಳಿ ಬಂದಿತ್ತು ಇವಾಗ ಇನ್ನೊಬ್ರು ಕೇಳಿ ಬರ್ತಾ ಇದೆ ಯಾಕೆ ಈ ರೀತಿ ಆಯ್ತು ಆಕ್ಚುಲಿ ಫಸ್ಟ್ ಗೆ ಕಲಾವಿದರು ಬೇರೆ ಇದ್ರು ಆ ಕಲಾವಿದ್ರದ್ದು ಡೇಟ್ಸ್ ಅಡ್ಜಸ್ಟ್ ಮಾಡುವಾಗ ನಮಗೆ ಡೈರೆಕ್ಟರ್ ಫಸ್ಟ್ ಪಿಕ್ಚರ್ ಡೈರೆಕ್ಟರ್ ಇದಾರಲ್ಲ ಈ ಸಿನಿಮಾದ ಫಸ್ಟ್ ಡೈರೆಕ್ಟರ್ ಇದಾರಲ್ಲ ಅವರು ಆಲ್ರೆಡಿ ಬೇರೆ ಸಿನಿಮಾ ಒಪ್ಕೊಂಡಿದ್ರು ಒಂದು ತೆಲುಗಲ್ಲಿ ಕನ್ನಡ ಅಲ್ಲ ತೆಲುಗು ಒಪ್ಕೊಂಡಿದ್ರು ಸೊ ಈ ನಮಗೆ ಇಲ್ಲಿ ಕಲಾವಿದ್ರ ಡೇಟ್ ಕೊಡೋದು ಸ್ವಲ್ಪ ಹಿಂದೆ ಮುಂದೆ ಆಗ್ತದೆ ಬೇರೆ ಕಲಾವಿದ್ರು ಆ ಟೈಮಲ್ಲಿ ಅವ್ರು ಏನ್ ಹೇಳಿದ್ರು ಇಲ್ಲ ನನ್ಗೆ ವೇಟ್ ಮಾಡಕ್ಕಾಗಲ್ಲ ನಾನು ಈಗ ತೆಲುಗು ಮಾಡ್ಲೇಬೇಕು ನಂಗೆ ಅದ್ರ ಬೇರೆ ಡೈರೆಕ್ಟರ್ ಕಲಾವಿದ್ರ ಡೇಟ್ಸ್ ಬೇಕಾಗಿತ್ತಿಲ್ಲ ಹಾಗೆ ಸುಮ್ಮನೆ ಮಾಡಕ್ಕಾಗಲ್ಲ ಅಂತ ಅಂದ್ಬಿಟ್ಟು ವೇಟ್ ಮಾಡಿ ಅವ್ರು ಏನ್ ಹೇಳಿದ್ರು ನಂಗೆ ಅಲ್ಲಿ ತೆಲುಗು ಮಾಡ್ಲೇಬೇಕು ಅಡ್ವಾನ್ಸ್ ಇಸ್ಕೊಂಡಿದೀನಿ ಬಟ್ ನಾವು ನೆಕ್ಸ್ಟ್ ಇನ್ನೊಂದ್ಸತಿ ಒಟ್ಟಿಗೆ ಮಾಡೋಣ ಅಂತ ಹೇಳಿದ್ರು ಅಂದ್ರೆ ಫ್ರೆಂಡ್ಲಿ ಆಗಿ ಅವನ ಕೇಂಜಾ ಏನಂದ್ರೆ ಎಡಿಟರ್ ಬೇರೆ ನಂಗೆ ಈ ಸಿನಿಮಾದಲ್ಲಿ ಎಡಿಟರ್ ಆಗಿ ಸ್ವಲ್ಪ ಹೆಲ್ಪ್ ಮಾಡಿದ್ದೇನೆ ಸೊ ನಾವು ಚೆನ್ನಾಗಿದ್ವಿ ಬಟ್ ಅದೇ ಒಂದು ಉದ್ದೇಶಕ್ಕೆ ಆರ್ಟಿಸ್ಟ್ಗಳು ನಮ್ಮ ಸಿನಿಮಾ ಸ್ಟಾರ್ಟ್ ಆಗೋದು ಲೇಟ್ ಆಗೋಯ್ತು ಅವಾಗ ಅವ್ರು ಬೇರೆ ಒಪ್ಕೊಂಡಿದ್ರು ಆಕ್ಚುಲಿ ನಮ್ಗೆ ಅವಾಗ ಏಪ್ರಿಲ್ ಸ್ಟಾರ್ಟ್ 2 ವರ್ಷದ ಏಪ್ರಿಲ್ ಸ್ಟಾರ್ಟ್ ಆಗ್ಬೇಕಿತ್ತು ಏಪ್ರಿಲ್ ಸ್ಟಾರ್ಟ್ ಆಗ್ಲಿಲ್ಲ ನಮ್ದು ಏಪ್ರಿಲ್ ಸ್ಟಾರ್ಟ್ ಆಗಿದ್ರೆ ಅವರು ಸಿನಿಮಾ ಮಾಡ್ತಾ ಇದ್ರು ಬಟ್ ಅದು ನಮ್ದು ಸ್ವಲ್ಪ ಲೇಟ್ ಆಗಿ ಸ್ಟಾರ್ಟ್ ಆಗಿದ್ದು ಸೊ ಆ ಕಾರಣದಿಂದ ಹೋಗಿದ್ದು ಬಿಟ್ರೆ ಮತ್ತೆ ಯಾವ ರೀತಿ ಇಲ್ಲ ಕೇಂಜಾ ಚೇತನ್ ಇದನ್ನಲ್ಲ ಅವ್ನು ನಾನು ಒಟ್ಟಿಗೆ ಇವಾಗಲೂ ರೂಮ್ ಬರ್ತಾನೆ ಒಟ್ಟಿಗೆ ಇದ್ದೀವಿ ಇನ್ನೂ ಒಟ್ಟಿಗೆ ಇರ್ತೀವಿ ನೆಕ್ಸ್ಟ್ ಒಂದು ಸಿನಿಮಾ ಬರುತ್ತೆ ಅನೌನ್ಸ್ ಮಾಡ್ತೀವಿ ನಂದು ಒಂದು ಕಾಂಬಿನೇಷನ್ ಇನ್ನೊಂದು ಸಿನಿಮಾ ಬರುತ್ತೆ ಅದಕ್ಕೊಂದು ಸ್ಕ್ರಿಪ್ಟ್ ಮಾಡ್ತಾ ಇದ್ದೇನೆ ಸೊ ಆ ಕಾರಣದಿಂದ ಇದಾಗಿದೆ ಬಿಟ್ರೆ ಬೇರೆ ಯಾವ್ದು ಕಾರಣ ಇಲ್ಲ ಕೊಡಿಬಲ್ ಸರ್ ಇತ್ತೆ ಇತಿಹಾಸ ಸೃಷ್ಟಿ ಮಲ್ಪುಂಡ ಕಟಪಾಡಿ ಕಟ್ಟಪ್ಪ ಊಲ ಇತೇನು ಒರಿಯರ್ದೊರಿಯ ಸಲ ಮಲ್ಪನಾಗ ಅವು ಇತಿಹಾಸ ಸೃಷ್ಟಿ ಮಲ್ಪನಂದ ಎನ್ನದು ಇತ್ತೀಚೆ ಊಲ ಏನ್ ಮಲ್ದಿನ ಹೂ ಕೆಲಸ ಆನಾಗ ನಮ್ಮ ಎನ್ನುದು ಪೂಜ ಇತಿಹಾಸ ಜನಕುಲು ಸೃಷ್ಟಿ ಮಾಡ್ಬೋದು ಬಟ್ ಜನಕ್ಲಿಗೆ ಬೋಡಿತ್ತಿನ ನೆಟ್ಟು ಉಂಡು ಅಂಡ ಎಂಕ ಒಂಜಿ ಅಂಜಿನ ಮಂಡ ಮಾರ್ಕೆಟಿಂಗ್ ದೃಷ್ಟಿಡ್ ನಮ್ಮ ಮಾರುಕಟ್ಟೆದ ದೃಷ್ಟಿಡ್ ಒಂಜಿ ಇತಿಹಾಸನ ಸೃಷ್ಟಿ ಮಲ್ಪುಂಡು ಖಂಡಿತವಾದ ಮಸ್ತ್ ಜನಕ್ಕೆ ರೀಚ್ ಆಪುಂಡು ತುಳು ಚಿತ್ರಗ ಒಂಜಿ ಮಲ್ಲ ಹೆಬ್ಬಾಗಿಲು ದೆತ್ತಿಲಕನೆ ಆಪನಂಚಿನ ಸಾಧ್ಯತೆ ಉಂಟು ದಯವಂಡ ಇಂಕುಲು ಇತ್ತೇ ಲಿಮಿಟ್ ಒಂಜಿ ಸರ್ಕಲ್ ಪಾಡ್ದು ತಿರ್ಗೊಂದಿತ್ತ ಒಂಜಿ ಪಿದ ವಿಸ್ತರಣೆ ಉಂಟು ಓಲೋಲು ತುಳುವೇರು ಉಳ್ಳೇರು ಈ ಮೂಲಕ ಮಾತೆರೆಗಳ ಗೊತ್ತಾಪುಂಡು ಒಂಜಿ ಆಯ್ತು ಒಂಜಿ ಅಂಕಿ ಅಂಶ ಸಮೇತ ಗೊತ್ತಾಪುಂಡು ತುಳು ಚಿತ್ರರಂಗಗಳ ಮಸ್ತ್ ಲಾಭ ಉಂಟು ಪಂಡ್ರೆ ಇಷ್ಟಪಡ್ದೆ ಬಗ್ಗೆ ಇತಿಹಾಸ ನಮ್ಮ ಊಲ ಪನಿಯಾರ ಖುಷಿ ಇತಿಹಾಸ ಆಗೋದೆಲ್ಲ ಹೋಯ್ತು ಅದು ಇನ್ನು ನಾವು 200 ದಿನ ಅದೆಲ್ಲ ನಿರೀಕ್ಷೆ ಮಾಡ್ಲಿಕ್ಕೆ ಇನ್ನು ಸಾಧ್ಯನೇ ಇಲ್ಲ ಯಾಕೆಂತ ಹೇಳಿದ್ರೆ ಇನ್ನೇನಂತ ಹೇಳಿದ್ರೆ ನಾವು ಬೇರೆ ಚಿತ್ರರಂಗದವರಾಗೆ 2 ವಾರ 3 ವಾರದಲ್ಲಿ ಹಾಕಿದ ಬಂಡವಾಳವನ್ನು ಜಾಸ್ತಿ ಶೋಸ್ಗಳನ್ನು ಹಾಕಿ ಮತ್ತೆ ಇದೇನಂತ ಹೇಳಿದ್ರೆ ಜಾಸ್ತಿ ಪ್ರದರ್ಶನಗಳಿವೆ ಈಗ ಮಲ್ಟಿಪ್ಲೆಕ್ಸ್ ಅಲ್ಲೆಲ್ಲ 15 ಇದೆಯಲ್ಲ ಮಲ್ಟಿಪ್ಲೆಕ್ಸ್ ಅಲ್ಲಿ ಆಲ್ರೆಡಿ ಶೋಸ್ಗೆ ಈಗ ಇಲ್ಲಿ ಹೆಚ್ಚು ಹೇಳಿದ್ರೆ 4-5 ಶೋ ಆಗಿರ್ಬೋದು ಬಟ್ ಇದು 15 ಶೋ ಪ್ರಕಾರ 3 ಇದಕ್ಕೆ ನಮಗೆ ಹೋಗ್ತಾ ಇದೆ ಮತ್ತೆ 2 ಚಿತ್ರಮಂದಿರಕ್ಕೆ ಈಗಲಿಂದ ನಮ್ಮ ಹೊರಗಡೆಯಿಂದ ಬುಕಿಂಗ್ ಸ್ಟಾರ್ಟ್ ಆಗ್ತದೆ ಮತ್ತೆ ಇಲ್ಲಿ ಮಂಗಳೂರಲ್ಲಿ ಪ್ರಥಮವಾಗಿ 2 ಚಿತ್ರಮಂದಿರದಲ್ಲಿ ಆಗ್ತದೆ ಯಾವುದು ಒಂದು ಚಿತ್ರಮಂದಿರ ಅಲ್ಲ 2 ಚಿತ್ರಮಂದಿರದಲ್ಲಿ ಬಿಡುಗಡೆ ಆಗ್ತಾ ಇದೆ ಎಸ್ ರಾಜೇಶ್ ಬ್ರಹ್ಮ ಅವ್ರು ಸರ್ ನಿಮ್ಗೆ ತುಳು ಬರೋದಿಲ್ಲ ಅಷ್ಟೊಂದು ಅರ್ಥ ಆಗುತ್ತೆ ಬರೋದಿಲ್ಲ ಆದ್ರೆ ತುಳು ಚಿತ್ರರಂಗಕ್ಕೆ ತುಳು ಚಿತ್ರರಂಗಕ್ಕೆ ಇಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀರಾ ಯಾಕೆ ನೋಡಿ ನನ್ನ ಬೆಂಗಳೂರಿಗೆ ಹೋದ್ರೆ ಮಂಗಳೂರು ಅಂತಾರೆ ಇಲ್ಲಿ ನೋಡಿ ಕೇಳಿದ್ರೆ ಬೆಂಗಳೂರು ಕೆಲವರು ಆದ್ರೆ ಅಲ್ಲಿ ನನ್ನ ಮಂಗಳೂರು ಅಂತ ಹೇಳೋದು ಈಗ ಇಲ್ಲಿ ಮಂಗಳೂರಲ್ಲಿ ಅಲ್ಲಿ ಆಕ್ಚುಲಿ ಮಂಗಳೂರು ಇದು ಈಗ ನೋಡಿ ಕರಾವಳಿ ಇದು ತುಳುನಾಡು ಆದ್ರೆ ಬಾರ್ಕೂರಿಂದ ಕೃಷ್ಣ ಚಂದ್ರಗಿರಿ ತನಕ ಅದು ತುಳುನಾಡು ಅಂದ್ರೆ ನಾವು ರಾಜಧಾನಿಲಿ ಹುಟ್ಟಿದವನು ಸೊ ಇದು ನಂಗೆ ಭಾಷೆ ಬರ್ದೇ ಇದ್ರು ಬಟ್ ನಮ್ದಂತಾನೆ ಬರೋದಿಲ್ಲ ಬ್ರ್ಯಾಂಡ್ ನಮ್ದೆ ಅಂತ ಬರೋದಿಲ್ಲ ಆ ಕಾರಣದಿಂದ ಕೇಳ್ತಾರೆ ಈಗ ಯಾಕೆ ಸಿನಿಮಾ ಅಲ್ಲಿ ಮಾಡಿಲ್ಲ ಅಂತ ಕೇಳ್ತಾರೆ ಮತ್ತೆ ಇನ್ನೊಂದು ಅನುಭವದ ಮಾತಾಡ್ತೀನಿ ತುಳು ಇಂಡಸ್ಟ್ರಿ ಈಗ ಬೆಸ್ಟ್ ನಾವು ಈ ತರ ರಿಲೀಸ್ ಮಾಡ್ತೀವಲ್ಲ ಈ ತರ ರಿಲೀಸ್ ಮಾರ್ಕೆಟಿಂಗ್ ಎಲ್ಲ ಮಾಡೋದಾದ್ರೆ ತುಳು ಇಂಡಸ್ಟ್ರಿ ಬೆಸ್ಟ್ ಆದ್ರೆ ಕನ್ನಡ ಇಂಡಸ್ಟ್ರಿಯಲ್ಲಿ ಇದೇ ತರ ಮಾಡಿದ್ರೆ ಅದು ಮಾಡಕ್ ಆಗಲ್ಲ ಅದು ದೊಡ್ಡ ಸಮುದ್ರ ಈ ತರ ಸಿನಿಮಾ ಮಾಡಿ ಗೆದ್ದು ಬರೋದು ತುಂಬಾ ಕಷ್ಟ ಇದೆ ಕನ್ನಡದ ಅನುಭವದ ಮಾತು ನನ್ನ ಸ್ನೇಹಿತರು ಎಷ್ಟು ಜನ ಕೆಳಗಡೆ ಬಿದ್ದಿರೋ ಅನ್ನೋದು ನಂಗೆ ಗೊತ್ತು ಈಗ ಇಲ್ಲಿ ಓಕೆ ಯಾಕಂದ್ರೆ ಇಲ್ಲಿ ಒಂದ್ ಚಿಕ್ಕ ವಿಚಾರನ ಇಡೀ ಊರಿಗೆ ಗೊತ್ತಾಗ್ಬಿಡುತ್ತೆ ಆದ್ರೆ ಅಲ್ಲಿ ಊರಿಗೆ ಗೊತ್ತಾಗಬೇಕಾದ್ರೆ ತುಂಬಾ ಖರ್ಚು ಮಾಡ್ಬೇಕಾಗತ್ತೆ
ಇಲ್ಲಿ ಬಾಯಿ ಮಾತಲ್ಲೇ ಪಬ್ಲಿಸಿಟಿ ಆಗುತ್ತೆ. ಸೊ ಇಲ್ಲಿಗೆ ತಕ್ಕಂತದಲ್ಲಿ ಮತ್ತೆ ಮಾರ್ಕೆಟ್ ದೊಡ್ಡದು ಮಾಡ್ಕೊಂಡು ಮಾಡಿದ್ರೆ ಇದು ಬೆಸ್ಟ್ ಇಂಡಸ್ಟ್ರಿ, ತುಳು ಇಂಡಸ್ಟ್ರಿ. ಸ್ವಲ್ಪ ಕಷ್ಟ ಪಡ್ಬೇಕಾಗುತ್ತೆ. ಒಂದು ನಮ್ದೇ ಒಂದು ಚಾನಲ್ ಓಪನ್ ಆಗೋ ತನಕ ಕಷ್ಟ. ಚಾನಲ್ ನಮ್ದು ಒಂದು ಚಾನಲ್ ಅಂದ್ರೆ ಲಿಂಕ್ ಬೆಳೆದು ಬಿಟ್ರೆ ಇದು ಬೆಸ್ಟ್ ಇಂಡಸ್ಟ್ರಿ ಸದ್ಯ ಪರಿಸ್ಥಿತಿ. ಇನ್ನು ಹೊಸತನ ಯಾರೊಬ್ರು ಕೊಟ್ಟಿರ ಮೇಲೆ ಅದು ಇನ್ನೂ ಬೆಳೀತಾ ಹೋಗುತ್ತೆ. ಅದಕ್ಕೋಸ್ಕರ ನಾನು ಮಾಡ್ತಾ ಇದ್ದೀನಿ. ಮತ್ತೆ ನಾನು ದುಡ್ಡು ಕಳ್ಕೊಳ್ಳೋಕೆ ಸಿನಿಮಾ ಮಾಡ್ತಾ ಇಲ್ಲ, ಅಥವಾ ಏನು ನಾನು ಸಮಾಜ ಸೇವೆ ಮಾಡೋಕ್ಕಂತ ಸಿನಿಮಾ ಮಾಡ್ತಿಲ್ಲ. ಬಿಸ್ನೆಸ್ ಇದು. ನನಗೆ ಸಿನಿಮಾ ಬಿಟ್ರೆ ಬೇರೆ ಏನು ಗೊತ್ತಿಲ್ಲ. ನಾನು ಮೊದ್ಲಿಂದ ಸಿನಿಮಾ, ಇವಾಗಲೂ ಸಿನಿಮಾ. ಸೊ ಸಿನಿಮಾದಿಂದನೇ ನಾನು ಏನಾದ್ರು ಸಂಪಾದನೆ ಮಾಡ್ಬೇಕು. ನಂಗೆ ಬೇರೆ ಬಿಸ್ನೆಸ್ ಮಾಡೋಕ್ಕೂ ಬರಲ್ಲ, ಹೋಗೋಕ್ಕೂ ಆಗಲ್ಲ, ಅಂದ್ರೆ ಮನಸ್ಸು ಕೇಳಲ್ಲ. ನಾನು ಸಿನಿಮಾ, ನಾನು ಕೊರಿಯೋಗ್ರಾಫರ್ ಇಂದ ಇವತ್ತು ಪ್ರೊಡ್ಯೂಸರ್ ಆಗಿದ್ದೀನಿ. ಸೊ ಇದ್ರಲ್ಲೇ ನಾನು ಇದ್ದೀನಿ. ಸೊ ನನಗೆ ಇದು ಬೆಸ್ಟ್ ಇಂಡಸ್ಟ್ರಿ ಅಂತ ಅನಿಸ್ತು. ಅದಕ್ಕೆ ನಾನು ಇಲ್ಲ ಇದ್ದೀರಾ. ಎಸ್, ಯಾವ ರೀತಿಯಾಗಿ ಒಂದು ಕಟಪಾಡಿ ಕಟ್ಟಪ್ಪ ಸಿನಿಮಾಕ್ಕೆ ಪಬ್ಲಿಸಿಟಿ ಕೊಡ್ತಾ ಇದ್ದೀರಾ? ಇದಕ್ಕೆ ಈಗ ಬೇರೆ ಬೇರೆ ಹೀರೋಗಳೆಲ್ಲ, ಈಗ ಕನ್ನಡದ ಹೀರೋಗಳೆಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅವರ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಅಲ್ಲಿ, ಟ್ವಿಟರ್ ಅಲ್ಲೆಲ್ಲ ಅವ್ರು ಪ್ರಚಾರ ಮಾಡ್ತಾರೆ. ಒಂದು ಈಗ ಹೇಳಕ್ ಹೋಗಲ್ಲ, ಇನ್ನು ಪ್ರಚಾರ ತುಂಬಾ ಪ್ಲಾನ್ ಆಗ್ತದೆ. ಯಾರು ಮಾಡದಿರೋದನ್ನ ಪ್ರಚಾರ ಮಾಡಿದ್ರೆ ಜನ ಒಂದ್ಸತಿ ತಿರುಗಿ ನೋಡ್ಬೋದು ಅನ್ನೋ ಕಾರಣಕ್ಕೆ ಸ್ವಲ್ಪ ಇದೆ. ಈಗ ಹೇಳಿ ಈ ತರ ಎಲ್ಲ ಮಾಡ್ತಾರೆ, ಆ ತರ ಮಾಡ್ತಾರೆ, ಒಂದೊಂದೇ ಹೇಳ್ತಾ ಇದ್ದಾಗ ಒಂದೊಂದೇ ಕ್ಯೂರಿಯಾಸಿಟಿ ಬರುತ್ತೆ. ಒಂದೇ ಸತಿ ಬಿಟ್ರೆ ಇನ್ನು ನಾವು 3 ತಿಂಗಳಿದೆಯಲ್ಲ, 2 ತಿಂಗಳಿದೆ, 2 ತಿಂಗಳ ಪಬ್ಲಿಸಿಟಿ ಇರಲ್ಲ. ಒಂದೊಂದೇ ವಿಷಯ ಹೇಳ್ತಾ ಇದ್ರೆ ಒಳ್ಳೇದಾಗುತ್ತೆ. ಬಟ್ ನನಗೆ ಹೇಳಿದೆ, ನಾನು ಇವತ್ತು ಬೇರೆ ಕಡೆ ಎಲ್ಲ ಥಿಯೇಟರ್ ಸಿಗ್ಬೇಕಾದ್ರೆ ರಕ್ಷಣಾ ವೇದಿಕೆ, ಕನ್ನಡ ರಕ್ಷಣಾ ವೇದಿಕೆ, ಮತ್ತೆ ಶಿವಣ್ಣನ ಅಭಿಮಾನಿ ಸಂಘ, ಕಿಚ್ಚ ಅಭಿಮಾನಿ ಸಂಘದ ಅವರ ಅಭಿಮಾನಿ ಸಂಘದಲ್ಲಿ ಯಾರು ಸದಸ್ಯರಿದ್ದಾರೆ, ಅವರಿಂದ ನನಗೆ ಥಿಯೇಟರ್ಗಳ ಸಿಗೋಕೆ ಈಸಿ ಆಗಿದೆ. ಅವರೆಲ್ಲ ಸಪೋರ್ಟ್ ಮಾಡಿದ್ದಾರೆ. ಶಿವಣ್ಣ ಡೈರೆಕ್ಟ್ ಆಗಿ ಹೇಳಿದ್ದಾರೆ, ರಾಜೇಶ್ ಸಪೋರ್ಟ್ ಮಾಡಿ ಅಂತ ಹೇಳಿದ್ದಾರೆ. ಆಮೇಲೆ ಸುದೀಪ್ ಅವರು ಅವತ್ತೇ ಇಲ್ಲಿ ಹೇಳಿದ್ರೆ, ಯಾವಾಗ ಬೇಕಾದ್ರೂ ನಿಮ್ಗೆ ಬೆಂಬಲ ಇದೆ ಅಂತ. ಸೊ ನಂಗೆ ಸಪೋರ್ಟ್ ಸಿಗ್ತಾ ಇದೆ. ಮತ್ತೆ ಚಿಕ್ಕ ಚಿಕ್ಕ ಕಲಾವಿದರಿಂದ ಸಪೋರ್ಟ್ ಸಿಗಿದೆ. ಅಂದ್ರೆ ಅವ್ರವ್ರ ಕಾಂಟ್ಯಾಕ್ಟ್ಸ್ ನಾನು ಯೂಸ್ ಮಾಡ್ಕೊಳ್ತಾ ಇದ್ದೇನೆ. ಅಂದ್ರೆ ಅಲ್ಲಿ ಈಗ ಉದಾಹರಣೆ, ನನ್ಗೆ ಹಾಸನದಲ್ಲಿ ಇಂತ ನನ್ಗೆ ಯಾರು ಕಾಂಟ್ಯಾಕ್ಟ್ ಇಲ್ಲ ಅಂದ್ರೆ, ನಾನು ರಕ್ಷಣಾ ವೇದಿಕೆಯಲ್ಲಿ ಒಬ್ರು ಇದ್ರು ಜಿಲ್ಲಾಧ್ಯಕ್ಷರು, ಅವ್ರ ಮುಖಾಂತರ ಅಲ್ಲಿನ ತುಳುವರನ್ನ ಕಾಂಟ್ಯಾಕ್ಟ್ ಮಾಡಿ ಅಲ್ಲಿ ಥಿಯೇಟರ್ಗೆ ಇದ್ ಮಾಡೋದಕ್ಕೋಸ್ಕರ ನಾನು ಬೆಂಗಳೂರಲ್ಲಿ ಇದ್ ಮಾಡಿ. ಥಿಯೇಟರ್ ಇಲ್ಲಿಗೆ ಎಷ್ಟೇ ತುಳುವರಿದ್ರು ನಮ್ಗೆ ಥಿಯೇಟರ್ ಸಿಗ್ಬೇಕು. ಥಿಯೇಟರ್ ಸಿಗ್ಲಿಕ್ಕೆ ಸ್ವಲ್ಪ ಅಂದ್ರೆ ಅದು ಆ ರೂಟ್ನ ಒಂದು ಗೊತ್ತಾಗ್ಬಿಟ್ರೆ ಇಲ್ಲಿ ನಿರ್ಮಾಪಕರಿಗೆ ಈಸಿಯಾಗಿ ಎಲ್ಲರೂ 200 ಥಿಯೇಟರ್ ರಿಲೀಸ್ ಮಾಡ್ತಾರೆ ಅಂತ ಹೇಳ್ಬೋದು. ಅದಕ್ಕೊಂದು ಯಾರನ್ನಾರು ಒಂದು ಗಟ್ಟಿಯಾದ ಒಂದು ಜನ ಅಲ್ಲಿ ರೆಡಿ ಮಾಡ್ಬಿಟ್ಟು ಎಲ್ಲರಿಗೂ ಅನುಕೂಲ ಆ ತರ ಥಿಯೇಟರ್ ಒಂದು ಸಿಗೋ ತರ ಏನಂತ ಹೇಳಿದ್ರೆ, ಈಗ ಒಂದು ಒಳ್ಳೆ ಸಬ್ಜೆಕ್ಟ್ ಇರ್ಬೋದು, ಇಲ್ಲಿ ಒಳ್ಳೆ ಸಬ್ಜೆಕ್ಟ್, ದೊಡ್ಡ ಬಜೆಟ್ ಇರ್ಬೋದು. ಅದನ್ನು ಮಾಡಲಿಕ್ಕೆ ನಿರ್ಮಾಪಕ ಇಷ್ಟು ಸಣ್ಣ ಮಾರುಕಟ್ಟೆಗೆ ಇದನ್ನು ಮಾಡಲಿಕ್ಕೆ ಕಷ್ಟ ಅಂತ ಆ ಥರದ್ದು ಸುಮಾರು ಜನ ಹಿಂದೆ ನಿಂತಿರ್ಬೋದು. ಇದರ ನಂತರ ಆ ಥರ ರಿಸ್ಕ್ ತಗೊಂಡು ಬರಲಿಕ್ಕೆ ಹೆದರಿ ಹಿಂದೆ ನಿಂತವರು ಇನ್ನು ಮುಂದೆ ಬರ್ಬೋದು. ಒಳ್ಳೊಳ್ಳೆ ಸಿನಿಮಾಗಳು ಬರ್ಬೋದು, ಹೊಸ ನಿರ್ದೇಶಕರು ಬರ್ಬೋದು, ಹೊಸ ನಿರ್ಮಾಪಕರು ಬರ್ಬೋದು. ತುಳುವಿಗೆ ಇಷ್ಟು ಸೆಂಟರ್ ಇದೆ ಅಂತೇಳಿ. ಈಗ ಯಾರೋ ದುಡ್ಡು ಹಾಕೋ ಕೇಳೋದೇನಂದ್ರೆ, ಎಷ್ಟು ಸೆಂಟರ್? 13 ಸೆಂಟರ್ಗೆ ಹಾಕಿ ತೆಗೆಯೋದು ಹೇಗೆ ಅಂತೇಳಿ ಹೇಳುವಂಥ ಪ್ರಶ್ನೆ ಬರ್ತದೆ. ಇಷ್ಟು ಸೆಂಟರ್ಸ್ ಇದೆ ಅಂತ ಹೇಳಿದ್ರೆ ಇನ್ನು ಸ್ವಲ್ಪ ಬೇರೆ ಬೇರೆ ಪ್ರಯತ್ನಗಳು, ದೊಡ್ಡ ಬಜೆಟ್ ಸಿನಿಮಾಗಳು ಆಗ್ಬೋದು. ಬಜೆಟ್ ದೊಡ್ಡ ಮಾಡೋದು ವಿಷಯ ಅಲ್ಲ. ಬಜೆಟ್ ದೊಡ್ಡ ಮಾಡಿದರೆ ಆ ಬಜೆಟಲ್ಲಿ ಕಾಣಬೇಕು, ನಮ್ಗೆ ಯಾವುದು ಸ್ಕ್ರೀನಲ್ಲಿ ಕಾಣಬೇಕು ಒಂದು. ಇಲ್ಲ ಬಜೆಟ್ ದೊಡ್ಡ ಮಾಡಿದ ಮೇಲೆ ಅದು ರಿಟರ್ನ್ ಕೂಡ ಬರಬೇಕು. ಆ ಥರದೊಂದು ವ್ಯವಸ್ಥೆ ಆದರೆ ಚಿತ್ರರಂಗ ಬೆಳೀತದ ಅಂತೇಳಿ. ಎಸ್ ಸರ್, ಈಗ ರಾಜೇಶ್ ಬ್ರಹ್ಮ ಅವರವರು ಏನೋ ಒಂದು ನಮ್ಮ ತುಳು ಸಿನಿಮಾವನ್ನ ಮುಂದಕ್ಕೆ ಒಂದು ಹೆಜ್ಜೆ ಇಡುವತ್ತ ಸಾಗಿಸ್ತಾ ಇದ್ದಾರೆ. ಅವ್ರ ಬಗ್ಗೆ ನೀವೇನು ಹೇಳ್ತೀರಾ? ಅಲ್ಲ, ಅವರಿಂದ ಈಗ ಹೆಚ್ಚಿನವರಿಗೆ ರಾಜೇಶ್ ಬ್ರಹ್ಮ ಅವರಿಂದ ತುಳು ಚಿತ್ರರಂಗಕ್ಕೆ ದೊಡ್ಡ ಮಟ್ಟದ ಲಾಭ ಆಗಿದೆ, ಬೆನಿಫಿಟ್ ಆಗಿದೆ. ಅದರಿಂದ ಹೆಚ್ಚಿನವರಿಗೆ ಗೊತ್ತಿಲ್ಲ. ನಾನು ಹೇಳೋದೇನಂತ ಹೇಳಿದರೆ, 2011-14 ಚಿತ್ರರಂಗಕ್ಕೊಂದು ಪ್ರೊಡಕ್ಷನ್ ಕಾಸ್ಟ್ ಅಂತ ಇತ್ತು. ಈಗ ನಾನು ಅಸಲ್ ಮಾಡುವಾಗ ಅಥವಾ ಮದಿಮೆ ಸಿನಿಮಾ ಮಾಡುವಾಗ ಒಂದು ಕಾಸ್ಟ್ ಇತ್ತು. ಈಗ ಇದರ ಅರ್ಧಕ್ಕೆ ಈಗ ಸಿನಿಮಾ ನಿರ್ಮಾಣ ಆಗ್ತದೆ ಒಂದು ರೀತಿಯಲ್ಲಿ. ಏನಂತ ಹೇಳಿದರೆ, ಇವರು ಕಾರ್ಮಿಕ ಒಕ್ಕೂಟದ ಅಧ್ಯಕ್ಷರಾಗಿದ್ದರಿಂದ ಇವರ ಯೂನಿಯನ್ನಿಂದ ಇವರು ಕೆಲವರು ರೂಲ್ಸ್ಗಳನ್ನು ಸಡಿಲ್ ಮಾಡಿದರು. ಈಗ ಮೊದಲು ನಾನು 2 ಸಿನಿಮಾ ಮಾಡುವಾಗ ಹಳೆ ರೂಲ್ಸಿಗೆ ನಾನು ಸಿಕ್ಕಾಕೊಂಡಿದ್ದೆ. ಏನಂತ ಹೇಳಿದರೆ, ಬೆಳಿಗ್ಗೆಯಿಂದ 6 ಗಂಟೆಗೆ ನಾವು 6:15ಗೆ ಪ್ಯಾಕಪ್ ಮಾಡಬೇಕು. 6:15ಗೆ ಪ್ಯಾಕಪ್ ಮಾಡಲಿಲ್ಲ, 7 ಗಂಟೆವರೆಗೆ ಹೋದರೆ ಡಬಲ್ ಬಾಟ, ಸಂಬಳ ಡಬಲ್ ಕೊಡಬೇಕು. 9 ಗಂಟೆ ನಂತರ ಆದರೆ 3 ಕೊಡಬೇಕು. ಭಾನುವಾರ ಡಬಲ್ ಕೊಡಬೇಕು. 9 ಗಂಟೆ ನಂತರ 3 ಕೊಡಬೇಕು. ಜರ್ನಿ ಬಾಟಗಳು ಡಬ್ಬಲ್ ಇತ್ತು. ಅಲ್ಲಿಂದ ಇಲ್ಲಿ ಬರುವಾಗ ಅವರಿಗೆ 2 ಸಂಬಳ ಕೊಡಬೇಕು, ರಿಟರ್ನ್ ಹೋಗುವಾಗ 2 ಸಂಬಳ ಕೊಡಬೇಕು. ಇವರ ಯೂನಿಯನ್ನಿಂದ 1 ಸಂಬಳ ಮಾತ್ರ. ಮತ್ತು 6:30ಯಿಂದ ಒಂದು 7:30ವರೆಗೆ ಕೊಂಡೋದ್ರೂ ಯೂನಿಯನ್ನವರು ಮಾತಾಡೋದಿಲ್ಲ. ಇದೆಲ್ಲ ನಮ್ಗೆ ಏನಾಯ್ತು ಅಂತ ಹೇಳಿದರೆ, ಪ್ರೊಡಕ್ಷನ್ ಕಾಸ್ಟ್ ಕಡಿಮೆ ಆಗ್ತಾ ಬಂತು. ಇದೀಗ ಸರಿಯಾದ ಸಮಯಕ್ಕೆ ಡಿಜಿಟಲ್ ತಂತ್ರಜ್ಞಾನ ಬಂದ ಕಾರಣ ಅದು ನೆಗೆಟಿವ್ ಒಂದು ಉಳಿತಾಯ ಆಯಿತು. ಮತ್ತು ಮೊದಲೇನಿತ್ತು ಅಂತ ಹೇಳಿದರೆ, ಇಲ್ಲಿ ಆರ್ಟ್ ಡೈರೆಕ್ಟರ್ ಯೂಸ್ ಮಾಡುವಾಗಿಲ್ಲ, ನಮಗೆ ಇಲ್ಲಿಯ ಗಾಡಿಗಳು ಯೂಸ್ ಮಾಡಿ ಎಲ್ಲ ಅಲ್ಲಿಂದ ತರಬೇಕು, ಬೆಂಗಳೂರಿಂದ ಡ್ರೈವರ್ಸ್ ಕೂಡ ಅಲ್ಲಿಂದ ತರಬೇಕು. ಇಲ್ಲಿಯ ಡಾನ್ಸರ್ಸ್ ಯೂಸ್ ಮಾಡುವಾಗಿಲ್ಲ, ಅಥವಾ ಒಂದು ಪ್ರೊಡಕ್ಷನಿಗೆ ಇಲ್ಲಿ ಅವರನ್ನು ಯೂಸ್ ಮಾಡಿ. ಈಗ ಅದೆಲ್ಲ ಇಲ್ಲ, ಅದೆಲ್ಲ ಆದದ್ದು ಇವರಿಂದ.
ಆದ ಕಾರಣ ಇವರಿಂದ ತುಳು ಚಿತ್ರರಂಗಕ್ಕೆ ತುಂಬ ಅನುಕೂಲ ಆಗಿದೆ. ಅದು ಹೆಚ್ಚಿನವರಿಗೆ ಗೊತ್ತಿಲ್ಲ, ಕೆಲವರು ಗೊತ್ತಿದ್ದವರು ಗೊತ್ತಿಲ್ಲದ ಹಾಗೆ ಮಾಡ್ತಾ ಇದ್ದಾರೆ. ಅದು ಏನೇ ಇರಲಿ ಅಂತೂ ಇವರಿಂದ ಒಂದು ಇದಾಗಿದೆ. ಆದ ಕಾರಣ ನಾನು ಇವರ ಸಿನಿಮಾದಲ್ಲಿ ಮಾಡಲಿಕ್ಕೆ ಒಪ್ಪಿಕೊಂಡದ್ದು. ಸರ್, ನೀವು ಈಗಾಗಲೇ ಹಲವು ಸಿನಿಮಾಗಳಿಗೆ ನಿರ್ದೇಶನ ಮಾಡಿದ್ದೀರಾ, ಹಾಗೆ ಸಂಭಾಷಣೆ ಬರ್ತಿದ್ದೀರಾ. ಈ ಚಿತ್ರಕ್ಕೆ ಬೇರೆ ಯಾವ ರೀತಿಯ ಒಂದು ಕೊಡುಗೆಯನ್ನ ನೀಡಿದ್ದೀರಾ ನೀವು? ನಾನೊಂದು ಹಾಡು ಬರೆದಿದ್ದೇನೆ ಇದರಲ್ಲಿ. ಒಂದು ಇವರು ಏನು ಹೇಳಿದ್ರು ಅಂತ ಹೇಳಿದರೆ, ಒಂದು ಇಲೆಕ್ಷನ್ ಸಾಂಗ್ ಒಂದು ಅಂದರೆ ಈಗ ಡ್ಯುಯೆಟ್ ಸಾಂಗ್ ಎಲ್ಲದರಲ್ಲೂ ಇರುತ್ತೆ, ಇನ್ನು ಟಪ್ಪಂಗುಚ್ಚಿ ಸಾಂಗ್, ಯಾವುದು ಐಟಮ್ ಸಾಂಗ್ ಇದೆಲ್ಲ ಎಲ್ಲದರಲ್ಲೂ ಇರುತ್ತೆ. ಬಟ್ ಇವರು ಹೇಳಿದ್ರು ನನಗೆ ಇದರಲ್ಲೊಂದು ಇಲೆಕ್ಷನಿಗೆ ಒಂದು ಸಾಂಗ್ ಆಗಬೇಕು, ಆ ಸಾಂಗಲ್ಲೇ ಫುಲ್ ಇಲೆಕ್ಷನ್ ಆದಾಗೆ ಆಗಬೇಕು, ಆ ಥರದೊಂದು ಇದು ಬೇಕಂತ, ಪ್ರಸಕ್ತ ರಾಜಕೀಯ ಪರಿಸ್ಥಿತಿಗೆ ಆಗುವ ಥರ ಮಾಡಬೇಕಂತ ಹೇಳಿದರು. ಆ ಥರ ಒಂದು ಸಾಂಗ್ ಬರೆದಿದ್ದೇನೆ. ತುಂಬ ಖುಷಿ ಕೊಟ್ಟಿದೆ ನನಗೆ ಕೂಡ. ಅದು ಆ ಸಾಂಗ್ ಕಾಮಿಡಿಯಾಗಿ ಮೂಡಿ ಬಂದಿದೆ. ಅದು ಫುಲ್ ಇಲೆಕ್ಷನ್ ಕ್ಯಾಂಪೇನಿಂಗ್ ಆ ಸಾಂಗಲ್ಲಿ ಬರ್ತದೆ. ಒಂದು ಡ್ಯುಯೆಟ್ ಸಾಂಗ್ ಇದೆ, ಅದು ಸುರೇಶ್ ಬಲ್ಮಠ ಅಂತ ಹೇಳಿ ಒಬ್ಬರು ಬರೆದಿದ್ದಾರೆ, ಹೊಸ ರೈಟರ್. ತುಂಬ ಚೆನ್ನಾಗಿ ಬಂದಿದೆ. ಅದನ್ನು ನನ್ನ ಸಾಂಗಿಗಿಂತ ಚೆನ್ನಾಗಿದೆ. ನಾನು ತುಂಬ ಇಷ್ಟಪಟ್ಟಿದ್ದೇನೆ ಆ ಸಾಂಗ್, ಡ್ಯುಯೆಟ್ ಸಾಂಗ್. ಒಂದು ಸ್ಲೋ ಸಾಂಗ್ ಇದೆ, ಅದು ಚೆನ್ನಾಗಿದೆ. ಒಟ್ಟು 4 ಇದೆ ಸಾಂಗ್, 4 ಸಾಂಗ್ಸ್ ಇದೆ. ಹಾಡುಗಳು ಭಿನ್ನವಾಗಿದೆ ಎಲ್ಲ ಹಾಡುಗಳು.